ಶುಭದಿನದಂದು ಶ್ರಾವ್ಯಶ್ರೀ ಮಾಡುವ ನಮನಗಳು. ತುಳುನಾಡು ಅಂದರೆ ಪರ್ವತಘಟ್ಟದಿಂದ ಪಶ್ಚಿಮದ ಕರಾವಳಿಯವರೆಗೆ, ಉತ್ತರದ ಮಾಪಲಂದ ನದಿಯಿಂದ ಹಿಡಿದು ದಕ್ಷಿಣದ ನೀಲೇಶ್ವರದವರೆಗೂ ನಮ್ಮ ತುಳುನಾಡು ಹರಡಿದೆ. ನಮ್ಮ ತುಳುನಾಡು ಪ್ರಕೃತಿಯ ವೃದ್ಧ ರಮಣೀಯತೆಯ, ಭೀಕರತೆಯ ಹಾಗೂ ಸೌಂದರ್ಯದ ಬೀಡು. ಸುಮಾರು 4 ತಿಂಗಳುಗಳ ಕಾಲ ಆಕಾಶದಲ್ಲಿ ಗುಡುಗು, ಸಿಡಿಲು, ಮಿಂಚುಗಳನ್ನು ಗರ್ಭದಲ್ಲಿ ಧರಿಸಿದ ಕಾರ್ಮೋಡಗಳ ಓಟ. ಕೆಳಗಡೆ ಅಗಮ್ಯ ಪಶ್ಚಿಮ ಘಟ್ಟಗಳ ತಪ್ಪಲುಗಳ ಅರಣ್ಯಗಳು, ಕಾಡು ಮೃಗಗಳು, ಧಾರಾಕಾರವಾಗಿ ಬೀಳುವ ಸುರಿಮಳೆ, ಎರಡೂ ಕಡೆಯ ಬಯಲುಗಳನ್ನು ಮುಳುಗಿಸಿ ಹರಿಯುವ ನದಿಗಳು, ಬೋರ್ಗರೆಯುವ ಅಲೆಗಳಿಂದ ಅಪ್ಪಳಿಸಲ್ಪಡುವ ಸಮುದ್ರದ ದಡಗಳು. 8 ತಿಂಗಳುಗಳ ಕಾಲ ಬೆವರಿನ ದಾರಿ ಸುರಿಸುವ ಬಿಸಿಲು. ಹೀಗೆ ಪ್ರಕೃತಿಯ ವೃತ್ತ ರಮಣೀಯತೆಯನ್ನು ಕಾಣುವ ತುಳುವ ಅದೊಂದು ತನ್ನ ಹಿಡಿತಕ್ಕೆ ಸಿಕ್ಕದ ಅಲೌಕಿಕ ಶಕ್ತಿಗಳಲ್ಲಿ ದೈವತ್ವವನ್ನು ಕಲ್ಪಿಸುವಂತೆ ಮಾಡಿದ ನಮ್ಮ ತುಳುವರು. ಆ ಶಕ್ತಿಗಳ ಆರಾಧನೆ ಆತನ ಸಾಹಿತ್ಯ, ಕಲೆ, ಧಾರ್ಮಿಕ ಪರಂಪರೆಗಳಿಗೆ ನಾಂದಿಯಾಯಿತು. ಕಲೆಗಳು ಮತ್ತು ಆರಾಧನಾ ಪದ್ಧತಿಗಳು ತುಳುವನ ಜೀವನದ ಅವಿಭಾಜ್ಯ ಅಂಗವಾಗಿ ಬೆಳೆದವು. ಮಾನವನ ಜೀವನದ ಎಷ್ಟೋ ಸತ್ಯಗಳನ್ನು ವಿಜ್ಞಾನದ ಓರೆಗಲ್ಲಿಗೆ ಹಚ್ಚಿ ಪರೀಕ್ಷಿಸಬಾರದು. ವಿಜ್ಞಾನ ಬುದ್ಧಿಶಕ್ತಿಗೆ, ಧೀಶಕ್ತಿಗೆ ಸಂಬಂಧಿಸಿದ್ದು. ನಂಬಿಕೆ, ವಿಶ್ವಾಸ, ಮೌಲ್ಯಗಳು ಅವನ ಹೃದಯಕ್ಕೆ ಸಂಬಂಧಿಸಿದ ಸತ್ಯ. ಯಾವುದೋ ಒಂದು ಅತೀಂದ್ರಿಯವಾದ ಶಕ್ತಿ ಮಾನವ ಜೀವನವನ್ನು, ಅವನ ಆಶೋತ್ತರಗಳನ್ನು ನಿಯಂತ್ರಿಸುತ್ತದೆ. ವೈಜ್ಞಾನಿಕವಾಗಿ ಅದು ಸತ್ಯವಲ್ಲದಿರಬಹುದು, ಆದರೆ ಅದನ್ನು ಅಲ್ಲಗೆಳೆಯುವ ಸಾಹಸ ಅಂದಿನಿಂದ ಇಂದಿನವರೆಗೂ ಫಲಕಾರಿಯಾಗಲಿಲ್ಲ, ಮುಂದೆಯೂ ಆಗಲಾರದು. ಕೆಲವು ವಿದ್ವಾಂಸರು ಲೇಖನಿ ಹಿಡಿದು ಕಾಗದದ ಮೇಲೆ ಮೂಢನಂಬಿಕೆಯೆಂದು ಬರೆಯಬಹುದು, ಆದರೆ ಜನ ಸಾಮಾನ್ಯರ ಬದುಕಿನ ಒಂದಾಗಿ ಬೆರೆತು ನೋಡಿದರೆ ಎಷ್ಟು ಸತ್ಯ ಎಂಬ ಸಾಕ್ಷಾತ್ಕಾರವಾಗದಿರಲಾರದು. ನಮ್ಮ ತುಳುನಾಡಿನಲ್ಲಿ ಪೂಜೆಗೊಳ್ಳುವ ದೈವಗಳು ದೂರದ ಸ್ವರ್ಗದಲ್ಲಿ ಆಸೀನರಾದ ದೇವತೆಗಳಲ್ಲ, ಸದಾ ನಮ್ಮೊಂದಿಗಿದ್ದು ನಮ್ಮ ಆಗು ಹೋಗುಗಳಲ್ಲಿ ಪಾಲು ಪಡೆಯುವ ರಕ್ಷಕರಾಗಿ, ತಾಯಿಯಾಗಿ, ಹಿತಮಿತ್ರರಾಗಿ, ಉಪದೇಶಕರಾಗಿ ಹಾಗೂ ನ್ಯಾಯ ಮಾರ್ಗದಿಂದ ತಪ್ಪಿ ನಡೆದರೆ ಶಿಕ್ಷೆ ಕೊಡುವವರಾಗಿ, ಸತ್ಯ ನ್ಯಾಯಗಳಿಗೆ ಜಯ ತೋರಿಸುವ ಆದರ್ಶ ಶಕ್ತಿಗಳಾಗಿ ಕಾಣಿಸಿಕೊಳ್ಳುತ್ತಾರೆ. ಇಂತಹ ಒಂದು ಶಕ್ತಿ ಆಟಿಕಳಂಜ. ಕರ್ಕಟಕ ಮಾಸವನ್ನು ತುಳುವಿನಲ್ಲಿ ಆಟಿ ಎಂದು ಕರೆಯುತ್ತಾರೆ. ಆಟಿ ತಿಂಗಳಲ್ಲಿ ದೈವತಾ ಕಾರ್ಯ ನಿಷಿದ್ಧ. ದೈವಗಳೆಲ್ಲವೂ ಘಟ್ಟಕ್ಕೆ ಹೋಗುತ್ತದೆ ಎಂದು ತುಳುವರ ನಂಬಿಕೆ. ಆ ಹೊತ್ತಿಗೆ ಆಟಿ ಕಳಂಜ ಬಂದು ಊರಿನ ಮಾರಿ ಕಳೆಯುತ್ತಾನೆ ಎಂದು ತುಳುವರ ನಂಬಿಕೆ. ಹಿಂದಿನ ಕಾಲದಲ್ಲಿ ಕೇವಲ ಹಾರೆ, ಪಿಕ್ಕಾಸು ಹಿಡಿದು ರಾತ್ರಿ ಹಗಲು ಕಷ್ಟಪಟ್ಟು ಬೆವರು ಸುರಿಸಿ ಮಾಡಿದ ಹೊಲಗದ್ದೆ ತೋಟವನ್ನು ಬುಲ್ಡೋಸರ್ ಹಿಟಾಚಿ ತಂದು ಗುಡ್ಡ ಕೊರೆದು ಗದ್ದೆಗೆ ಹಾಕಿ ಸಮತಟ್ಟು ಮಾಡಿ ತುಂಡು ತುಂಡನ್ನಾಗಿ ಮಾಡಿ ಸೈಟುಗಳಾಗಿ ಮಾರಿ ಆ ಹಣದಿಂದ ಕಾರು ಬಂಗಲೆ ಖರೀದಿಸಿ ತಿಂದು ತೇಗಿದ ಪರಿಣಾಮವಾಗಿ ಹಿರಿಯರು ಹೇಳಿದ ಮಾತಿನಂತೆ ಮಣ್ಣನ್ನು ಕೈಬುಡ್ನ ಮಣ್ಣು ಮರ್ಯಾದೆ ನಮ್ಮನ್ನು ಕೊಡಕು ಎನ್ನುವ ಮಾತು ನಿಜವಾಗಿದೆ. ಈಗ ನಾವು ತಿನ್ನುವ ಆಹಾರ ವಿಷವಾಗಿದೆ, ಸೇವಿಸುವ ಗಾಳಿ ವಿಷವಾಗಿದೆ. ಮಾತ್ರವಲ್ಲ, ಕೊರೋನಾದಂತಹ ಭೀಕರ ರೋಗ ನಮ್ಮನ್ನು ಕಂಗೆಡಿಸಿದೆ. ವೈಜ್ಞಾನಿಕವಾಗಿ ನಾವು ಎಷ್ಟು ಮುಂದುವರೆದರೂ ಒಬ್ಬರನ್ನೊಬ್ಬರು ಮುಖ ನೋಡಿ ಮಾತನಾಡುವ ಕಾಲ ಸರಿದು ಹೋಯಿತು. ಅದರೊಂದಿಗೆ ಜನಪದ ಕಲೆಗಳು ಅಳಿವಿನಂಚಿನಲ್ಲಿದೆ. ಇದನ್ನು ಬೆಳೆಸಿ ಪೋಷಿಸುವ ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಈಗ ಅಳಿವಿನಂಚಿನಲ್ಲಿರುವ ಆಟಿ ಕಳಂಜವನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ನೃತ್ಯದ ಮೂಲಕ.
ಕಲಂಜೇನಾ ಕಲಂಜೆ ಏರಪ್ಪೆ ಮಗೇನಾ ಅಪ್ಪೆಗೆ ಮೇರೆ ಕಲಂಜಗ ಮಮ್ಮೆಗೆ ಮೇರೆ ಮಾಯಗೆ ಪುಟ್ಟಂಡೆನಾ ಕಲಂಜೆ ಜೊಗಡು ಪುಳೆಯನಾ ಮಾಯಡು ಪುಟ್ಟಂಡೆನಾ ಕಲಂಜೆ ಜೊಗಡು ಪುಳೆಯನಾ ಕಲಂಜಗೆ ಪದಾಧಿಕಾರಿಂದ ಕೆಂಚಿ ಮಿಸಂಡ ಕಲಂಜಗೆ ಕೇಸರಿ ಮುಂಜಾಂಡ ಕೊಕ್ಕುಳು ಕಣ್ಣಾಂಡ ಕಲಂಜಗೆ ತೊಂದೆ ಬಂಜಾಂಡ ಜೊಗರಿಂಜಾಂಡ ಕಲಂಜೆ ಜೊಗಡು ಪುಳೆಯನ ಮಯದ ಪುಟ್ಟೊಂಡೆ ಕಲಂಜೆ ಜೊಗಡು ಪುಳೆಯನ ಬಾರದ ಕಂಡೆ ತಿಂದೆ ಕಲಂಜೆ ದೊಂಡೆ ಮೂರೊಂಡೆ ಕೇನದ ಕಂಡೆ ತಿಂದೆ ಕಲಂಜೆ ಬಂದೆ ಬರಪ್ಪ ಒಂದೆ ಕುಕ್ಕದ ಪಕ್ಕಡು ಹುಟ್ಟಿದ ಕಲಂಜೆ ತಾಡಿಕರೊಂಡೆ ಮಾಯೊಡು ಪುಟ್ಟಿಯನ ಕಲಂಜೆ ಜೊಗಡು ಪುಳೆಯನ ಮಾಯೊಡು ಪುಟ್ಟಿಯನ ಕಲಂಜೆ ಜೊಗಡು ಪುಳೆಯನ ನಾಯಿದ ಕುತ್ತದಿಂದ ಕಲ್ಲಂಜ ಪುಂಡಡೆ ಪಾವಡ ಪುಟ್ಟದ ಕುತ್ತದಿಂದ ಕಲ್ಲಂಜ ಪೇರಡೆ ಪಾವಡ ಇಂಚನೆ ಆಟಿ ಕೆಳಂಜಿ ಇಲ್ಲದಿಲ್ಲದ ಬಾಕಿಲಿಗೆ ಬತ್ತದು ಇಲ್ಲದ ಜಾಲಡು ನಲ್ತದು ಮಾರಿಕ್ಲೆಂದು ಇಲ್ಲದ ಯಜಮಾಂತಿ ಕೊರ್ಪಿನ ಬಾರು ತಾರೈ ಸಂತಾನ ಪೆಲತರಿ ಮುಂಚಿ ಪುಲಿ ತೊಟ್ಟಿಗೆ ಮಂಜಲ್ದ ಕೊಂಬು ಮಚ್ಚಿ ಕೊರ್ಪುನ ನಮ್ಮ ತುಳುನಾಡ ಸಂಪ್ರದಾಯ. ಭಾರತ ಹೊಡೆದ ಒಂದು ತುಳುನಾಡದ ಸಂಪ್ರದಾಯ ನಮ್ಮ ತೂಂದುಲ್ಲ ಇತ್ತೆ ಮಾರಿಗಡಪನಂಚಿನ ಒಂಜಿ ಆಟಿಕಲಂಜಿಗೆ ಮಾನಾದಿಗದ ಮರ್ಯಾದೆನ ಕೊರಂದುಳ್ಳರು ತುಳುನಾಡದ ತುಳುಪ್ಪಿನ ಜೋಕು ಸೃಜನ್ 10ನೇ ಬ್ರಿ ಕ್ಲಾಸದ ಬಾಲೆ ಈ ಪೊರ್ತುಡು ಆಟ ತಿಂಗಳದ ವಿಶೇಷತೆದ ಬಗ್ಗೆ ದೊಡ್ಡ ಪಾತ್ರವೇ ಇತ್ತೆ ಒಂದು ಯಾನಿನಿ ಯಾನ್ ಸೃಜನ್ಗಾಣಿಗ ಯಾನಿನಿ ಎನ್ನ ಒಂಜಿ ಅಭಿಪ್ರಾಯ ಪ್ರಕಾರ ಎಂಕ್ ಏತ್ ಗೊತ್ತುಂಡು ಆತಿ ಯಾನಿನಿ ಆಟಿದ ಬಗ್ಗೆ ಪನೊಂದುಲ್ಲೆ ಆಟಿ ಆಹಾ ಬತ್ತನಿಗೆ ನಮ್ಮ 16 ತಿಂಗಳು 31 ದಿನಟ್ ಆಟಿದ ಬಗ್ಗೆ ಪನೊಂದುಲ್ಲೆ ಆಟಿಡ್ 31 ದಿನಟ್ 14 ಬಗೆತ 14 ದಿನತ 14 ಕಷಾಯ ಮನ್ಪೋ 14 ಕಷಾಯಡ್ ಐಟ್ ಮುಖ್ಯ ಏನಂಚಿತ್ನ ಆಟಿದ ಅಮಾವಾಸ್ಯೆ ದಾನಿ ನಮ್ಮ ಪ್ಯಾಳದ ಕೆತ್ತದ ಕಷಾಯ ಪರ್ಪ ಪಾಳಿದ ಕೆತ್ತದ ಕಷಾಯ ದಾಯ ಪರ್ಪ ಪಂಡ ಪಾಳಿದ ಕೆತ್ತದ ಕಷಾಯ ನಮಕ್ ಸಾರತ್ತ ಒಂಜಿ ಗಿಡಮೂಲಿಕೆದ ಸತ್ವದಿ ಕುಣಿಗೆ ಅಂಚೆನೆ ಐಟ್ ಪರ್ಪುಳ್ಳ ಅಂಚತ್ತು ಕಾಂಡನೆ ಬೇಗ ಲಕ್ಕೊಡು ಕಾಂಡನೆ ಬೇಗ ಲಕ್ಕದು ಬೇಗನೆ ಬೋದು ಪಾಲದ ಕೆತ್ತದ ಕೆತ್ತನು ಕೆತ್ತದು ಅವನು ಬಕ್ಕ ಕಷಾಯ ಮನ್ಪೋಡು ಕಷಾಯ ಪನ್ನಗ ಅಂಚೆನೆ ಅವು ಉಷ್ಣ ಪುಣಿಗೆ ಉಷ್ಣಾಯರ ಬಲ್ಲಿ ಪಂಡದು ನಮ್ಮ ಪಾಲದ ಕೆತ್ತದ ಕಷಾಯ ಪರ್ಪಗೆ ಪಾಲದ ಕೆತ್ತದ ಕಷಾಯ ಪರ್ಪುನ ಈ ನಮ್ಮ ಮಹತ್ವನು ಈ ಕಿರಿಯರ್ದು ಪತ್ತದು ಹಿರಿಯಕ್ಲ ಮುಟ ಈ ನುನು ಪರೋಡಿಗೆ ಅಂಚೆನೆ ಈ ಆಟಿ ಕೆಲೆಂಜಿದ ದಿನ ಎಂಚ ಪರ್ಪುನು ಪಂಡ ಆಹಾ ಭೂಮಿದ
ಭೂಮಿದ ಮಣ್ಣುಗು ಪಚ್ಚೆ ಪಜಿರು ಲತ್ತು ದೈಬೂರುಗು ಆಯುರ್ವೇದ ಸತ್ವವನ್ನು ಕೊರ್ಪುನ ದಿನ ಅಂದು ಪನೊಲಿ ಅಂಚನೆ ಈ ಆಯುರ್ವೇದ ಸತ್ವ ಕೊರ್ಪುನಿ ಬಕ ನಮ್ಮ ಅಂಚನೆ ಪನ್ಪುನತ್ ಭೂಮಿಗೆ ತಂಪು ಮನ್ಪುನ ಪೊರ್ತುನ್ಲ ಪನೊಲಿ ಆ ಇತ್ತೆ ಪನ್ಪುನದಾದ ಪಂಡ ನಮ್ಮ ಆಟಿದ ಪೊರ್ತುಗು ಪನ್ಪೇರು ಪೂರಕುಲ್ಲ ಈ ಆಟಿ ಪೊರ್ತುಗು ದೈವ ದೇವಿರು ಪೋಪೇರು ಕುಲೆಕುಲ್ ಬರ್ಪ ಅಂದ್ ಅವೆಂಚ ಪಂಡ ನಮ್ಮ ದೈವ ದೇವಿರು ಗಟ್ಟಮಿ ತರುವಾಗ ದೈವ ದೇವಿಯರು ಇಜ್ಜೇರು ಪಂಡದು ಊರಿದ ಮಾರಲೇನು ಗುಡ್ಪೇರಿಗೆ ಊರಿದ ಮಾರಿಲ್ ಬತ್ತ ಪಂಡದು ಆಟಿಗೆಲೆಂಜಿ ಬರ್ಪೆಗೆ ಆಟಿಗೆಲೆಂಜಿ ಬಣ್ಣಾಗ ಈ ಊರಿದ ಮಾರಲೇನು ಗಿಡಪ್ಪೆಗೆ ಗಿಡತ್ತದು ಅಂಚನೆ ಆಯ್ನಂಚಿದ್ನ ಈ ನಮ್ಮ ಸೈತಿನ ಪೂರ್ವಜರ ನಕ್ಲೆಗೆ ನಮ್ಮ ಆಟಿದ ಮನಸ್ಸು ಗಮ್ಮತ್ತರ್ ಪಾಡುವ ಎಂಚ ಪಂಡ ಕೋರಿ ಅಮೃತ ಅಕ್ಲೆಗೆ ಊದುಬತ್ತಿ ಪೂರ ಪೊತ್ತಾದ ಐಟ್ ಒಂಜಿ ತಟ್ಟೆ ನಮ್ಮ ಹಾಲ್ ಹಿಡ್ದು ಇದು ಬಕೊಂಜಿ ತಟ್ಟೆ ನಮ್ಮ ಪಿದೈ ದೀಪ ಅವಳ ದೀನಗ ತಟ್ಟಿ ಹಿಡ್ದು ಇವಡಿಗೆ ದಯ ಪಂಡ ಅವನ್ ಬತ್ತು ಕಕ್ಕೆ ಮುಟ್ಟುಂಡ ಅವು ನಮ್ಮ ಪೂರ್ವಜೆ ಮುಟ್ಟಿನ ಚಿನ್ನ ಈ ಪೊರ್ತು ನಮ್ಮ ಅವನು ಹಿರಿಯಕ್ಕಳು ನಂಬುದೇರು ಅಂಚೆನೆ ಆಟಿಗೆಲೆಂಜಿಡು ಕೆಲವರು ಪನ್ಪೇರು ಮದಿಮೆ ಮದಿಮೆ ಎಂಚ ಮನ್ಪ ಪಂಡ ನಮ್ಮ ಏರನ್ನಲ ತಂಗಡಿಯ ಅಕ್ಕನ ಸೈತಿತ್ತಿನ ಅಲೆಗೆ ವರ್ಷ ಮನ್ನಗ ಮದಿಮೆ ಮನ್ಪುನ ಆಲೋಚನೆ ಬರ್ಪುನಿಗೆ ಇಜಿನ ಅಲ್ಲ ಉಪ್ಪರ್ದ ಬರ್ಪುನದು ಪನ್ಪೇರು ಅಂಚನೆ ವರ್ಷ ಬತ್ತಂಡು ಆನು ನಾಡ್ದು ನಮ್ಮ ಎಂಚ ಮದಿಮೆ ಮನ್ಪುವ ಅಂಚನೆ ಅಲೆಗಳ ಮದಿಮೆ ಮನ್ಪುವ ಅಂಚನೆ ಅಲೆಗೆ ಎಂಚ ಮದಿಮೆ ಮನ್ಪುವ ಪಂಡ ಡಿಬ್ಬನಗೆ ಪೂರ ಮನ್ಪುವ ಡಿಬ್ಬನ ಮನ್ಪುನಾಗ ಒಂಜಿ ವಿಶೇಷವಾದ ಪಂಡ ಆ ಡಿಬ್ಬನದ ಸೀರೆ ದತ್ತನು ಪೋನಾಗ ದಿನ ಅಪ್ಪನಿಗೆ ಅವು ಪನ್ಪೇರು ಅವು ಅಲ್ಲಿ ಬತ್ತಲನ್ನು ಬಂದು ಪನ್ಪೇರು ಅಂಚಿನ್ನ ಈ ನಮ್ಮ ಆಟಿ ಸಂಪ್ರದಾಯ ನಮ್ಮ ಅಲ್ಪಲ ನರ್ತೊಂದುಂಡು ಪಂಡ ಎಂಕಲ್ ಎಣ್ಣೆ ಮನ್ಪೋಡು ಬಂದೊಂದು ಎನ್ನ ಈ ರಡ್ಡು ಪಾತ್ರೆಯನ್ನು ಮುಗಿತೊಂದುಲ್ಲೆ ಕಷ್ಟ ನಷ್ಟ ಉಳಿಸಿಲೆಕ್ ಬೈದಿನ ರೋಗ ಬಾಧಲು ದೂರ ಆವಡಂದು ಈ ಕಗ್ಗೀಲು
புண்ணாமே மாயித புண்ணாமெந்து கூடே தோடிதீரா கூடேட்டு இனி முட்ட மனதோடிதீனா கூடேட்டு இனி முட்ட கங்கிலோடிதீனா ಮಾಯಿಡೆ ಬತ್ತಂಡು ಮಾಯಿದ ಪುಣ್ಣಾಮೆ ಮಾಯಿದ ಪುಣ್ಣಾಮೆಂದು ಕೂಡೆಡ್ದು ಓಡಿದೀನ ಓಡೆದ್ದು ಇನಿ ಮುಟ್ಟ ಮನದೋಡಿದೀನ ಓಡೆದ್ದು ಇನಿ ಮುಟ್ಟ ಕಂಗಿಲೋಡಿದೀನ ಮಾಯಿಡೆ ಬತ್ತಂಡು ಮಾಯಿದ புண்ணாமே மாயித புண்ணாமெந்து கூடெடுத்து ஓடிதீரா ಮಾಯಿಡೆ ಬತ್ತಂಡು ಮಾಯಿದ ಪುಣ್ಣಾಮೆ ಬಾಗಿಲು ತಪ್ಪುಲೆ ಕಿನ್ನಿ ಮಾದಿಮಾಲೆ ನಂದದೀಪ ಏರಲೆ ಕಿನ್ನಿ ಮಾದಿಮಾಲೆ ಪಚ್ಚರಂಬಿ ಪರಲೆ ಕಿನ್ನಿ ಮಾ